ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇಲ್ಲಿ ಒಟ್ಟು ಸೇರಿದ್ದೇವೆ. ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ಮಿಶ್ರಣ ದೈಪಿಲ ಇದರ ವತಿಯಿಂದ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡವರು ಖ್ಯಾತ ಮುಳುಗು ತಜ್ಞರಾದಂತಹ ಈಶ್ವರ ಮಲ್ಪೆ ಅವರನ್ನು ಸನ್ಮಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಸೇರಿದ ಬಂಧುಗಳೇ, ನಾವೆಲ್ಲರೂ ಹುಟ್ಟಿದಾಗ ಉಸಿರು ಇರ್ತದೆ, ಆದರೆ ನಮ್ಮದೇ ಆದ ಹೆಸರು ಅಂತ ಇರೋದಿಲ್ಲ. ಆಮೇಲೆ ಇರೋದು ಸತ್ತಾಗ ಹೆಸರು ಇರ್ತದೆ, ಆದರೆ ಉಸಿರೇ ಇರೋದಿಲ್ಲ. ಈ ಉಸಿರು ಮತ್ತು ಹೆಸರು ಎರಡೂ ಇರುವಂತಹ ನಡುವಿನ ಜೀವನದಲ್ಲಿ ನಾವೇನಾದರೂ ಸಾಧನೆಯನ್ನು ಮಾಡಬೇಕು, ಒಂದು 4 ಜನರಿಗೆ ಪ್ರಯೋಜನ ಆಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವ ಹಿರಿಯರ ಮಾತಿಗೆ ಜೀವಂತ ನಿದರ್ಶನ ಈಶ್ವರ ಮಲ್ಪೆ ಅವರು. ನಮ್ಮೆಲ್ಲರಿಗೂ ಮಾರ್ಗದರ್ಶಕರು. ಅವರನ್ನು ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘ ವತಿಯಿಂದ ಸನ್ಮಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಳಿಸಲು ನಾವು ಕರೆದಿದ್ದೆವು. ಆದರೆ ಅನಿವಾರ್ಯ ಕಾರಣದಿಂದ, ಯಾಕಂದರೆ ಅದೇ ಕಾರಣದಿಂದ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಇನ್ನೊಬ್ಬರನ್ನ ರಕ್ಷಣೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಅವರಿದ್ದರು, ಬರಲಿಕ್ಕೆ ಆಗೋದಿಲ್ಲ ಅಂತ ಸಂದೇಶವನ್ನು ನಾವು ಕಳಿಸಿದರು. ಆದರೆ ಇವತ್ತು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅದು ನಮ್ಮ ಸೌಭಾಗ್ಯ ಅನ್ನುವ ಮಾತಿನೊಂದಿಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಪ್ರೀತಿಯಿಂದ ಬಂದಿರುವಂತಹ ಶ್ರೀ ಈಶ್ವರ ಮಲ್ಪೆ ಸರ್ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದರೊಂದಿಗೆ ಗೌರವಾನ್ವಿತರನ್ನು ಸನ್ಮಾನ ಮಾಡಬೇಕು ಅನ್ನುವ ಆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘದ ಅಧ್ಯಕ್ಷರು ಸೇರಿದ್ದಾರೆ, ಪದಾಧಿಕಾರಿಗಳು ಸೇರಿದ್ದಾರೆ. ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ದೈಪಿಲ ಕ್ರೀಡಾ ಸೇವಾ ಸಂಘದ ಮಾರ್ಗದರ್ಶಕರು, ಆ ಒಂದು ಸೇವಾ ಸಂಸ್ಥದ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು, ಅದರೊಂದಿಗೆ ಈ ಸಂಸ್ಥೆಯ ನ್ಯೂಸ್ ಪುತ್ತೂರಿನ ನಿರ್ದೇಶಕರು ಆಗಿರುವಂತಹ ಶ್ರೀ ಪ್ರವೀಣ್ ಕುಂಟ್ಯಾನ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಗೌರವಾನ್ವಿತ ಈಶ್ವರ ಮಲ್ಪೆ ಅವರೊಂದಿಗೆ ಅವರ ಸ್ನೇಹಿತರು ಕೂಡ ಬಂದಿದ್ದೀರಿ. ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೇರಿರುವಂತಹ ಎಲ್ಲ ಬಂಧುಗಳೇ, ಸಣ್ಣದಾಗಿ ನಾವು ಕಾರ್ಯಕ್ರಮವನ್ನು ಮುಗಿಸ್ತೇವೆ, ತುಂಬ ಉದ್ದ ಕೊಂಡೋಗೋದಿಲ್ಲ. ನೀವು ಕೂಡ ದೂರದ ಪ್ರಯಾಣ ಮಾಡಲಿಕ್ಕಿದ್ದೀರಿ. ಈ ಒಂದು ಕಾರ್ಯಕ್ರಮದ ಪ್ರಸ್ತುತತೆಯನ್ನು ತಮ್ಮ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಪ್ರವೀಣ್ ಕುಂಟ್ಯಾನ ತಾವು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ತಮ್ಮ ಮಾತುಗಳಿಗಾಗಿ ಈ ವೇದಿಕೆಯನ್ನು ನೀಡ್ತಾ ಇದ್ದೇನೆ. ಇವತ್ತು ವಸಂತನ ಹೇಳಿದಾಗೇನೆ ನಮಗೆ ಒಂದು ಸೌಭಾಗ್ಯ. ಯಾಕಂತೇಳಿದರೆ ದೈಪಿಲ ಕ್ರೀಡಾ ಸೇವಾ ಸಂಘ ಪ್ರಾರಂಭ ಆದ ನಂತರ ನಾವು ಪ್ರಥಮವಾಗಿ ಮಾಡಿದ ಕೆಲಸ ಏನಂತ ಹೇಳಿದರೆ, ನಮ್ಮ ಊರಲ್ಲಿ ಒಂದು ಮಗು ನಡಿಲಿಕ್ಕಾಗದೆ ತುಂಬ ಕಷ್ಟದಲ್ಲಿರುವಾಗ ಆ ಮಗು ಹೊರಲಾಡುವುದನ್ನು ನೋಡಿ, ಆ ಮಣ್ಣಿನಲ್ಲಿ ಹೊರಡೋದು ನೋಡಿ ನಮಗೆ ತುಂಬ ಬೇಸರ ಆಗಿ ನಮ್ಮ ಈ ಹುಡುಗರೆಲ್ಲ ಸೇರಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಮನೆಗೆ 4 ಟೈಲ್ಸ್ ಹಾಕಿ ಕೊಟ್ಟರು. ಕೋಡೆ, ಸಾರ್ನೆ, ಪೇಂಟ್ ಎಲ್ಲ. ಅಂದರೆ ಈ ಹುಡುಗರು ಯಾವ ಥರ ಅಂತ ಹೇಳಿದರೆ, ಇದು ಮಾತಾಡ್ಲಿಕ್ಕೆ ನಮಗೆ ಅನುಭವ ಕಮ್ಮಿ, ಎಲ್ಲರೂ ದುಡಿಯುವಂಥ ಮನುಷ್ಯರು. ನಿಮ್ಮ ಇವತ್ತು ಮಂಗಳೂರಲ್ಲಿ ತರಕಾರಿ ಏನು ಲಾರ್ಜ್ ಸ್ಕೇಲ್ ಅಲ್ಲಿ ಬರುದು ಅಂತ ಹೇಳಿದ್ರೆ ಅದು ನಮ್ಮ ಗ್ರಾಮ. ಒಂದು ದಿವಸಕ್ಕೆ 3-4 ಪಿಕಪ್ ಅಷ್ಟು ಬರುವಂಥದ್ದು. ಪ್ರತಿಯೊಬ್ಬರು ಕೂಡ ಸೊನ್ನೆಯಿಂದ ಬಂದಂತ ಹುಡುಗರು ಅವರು. ನಾನು ಕೂಡ ಅವರ ಜೊತೆ ಸೇರಿಕೊಂಡು ಒಂದಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಕೂಡ ನಾವು ಇಂಥದ್ದೊಂದು ಕೊಡುಗೆಗಳನ್ನು ನಾವು ಕೊಡ್ತಾ ಇರ್ತೇವೆ. ಅದರ ಒಟ್ಟೊಟ್ಟಿಗೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಸನ್ಮಾನಗಳು ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ಯಾರು ದುಡಿತಾರೆ, ನಾವು ದೊಡ್ಡ ಮನುಷ್ಯರು ಅಂತೇಳಿ ಯಾವ ಫೈನಾನ್ಷಿಯಲಿ ಗಟ್ಟಿ ಇನ್ನೊಂದು ಅಂತೇಳಿ ನಾವು ಕರೀಲಿಕ್ಕೆ ನಾವು ಹೋಗೋದಿಲ್ಲ. ನಮಗೆ ಬೇಕಿರೋದು, ನಾವು ಎಲೆಕ್ಟ್ರಿಕಲ್ ಕೆಲಸ ಏನು ಮಾಡ್ತಾ ಇದ್ದಾರೆ KEB ಒಂದ್ಸಲ ಅವರನ್ನೆಲ್ಲ ಕರಿತೇವೆ. ಅಂದರೆ ಅವರು ರಾತ್ರಿ ಹಗಲು ಅವರ ಜೀವದ ಹಂಗು ತೆಗೆದು ಕೆಲಸ ಮಾಡುವಂಥ ಅವರನ್ನು ಒಂದ್ಸಲ ಕರೆದಿದ್ದೇವೆ. ಅದೇ ಥರ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನು ಕರಿಬೇಕಂತೇಳಿ ಒಂದು 2-3 ವರ್ಷದಿಂದ ನಿಮ್ಮನ್ನು ಮತ್ತೆ ರವಿ ಕಟ್ಟಿಪಾಡಿ ಕರಿಬೇಕಂತೇಳಿ ಭಾರಿ ಒಂದು ದಿವಸ ಕಾಯ್ತಾ ಇದ್ದೆವು. ಅವರು ಹುಡುಗರು 2 ಸಲ ನಿಮ್ಮಲ್ಲಿ ಬಂದಿದ್ದಾರೆ. ಆದರೆ ಇವತ್ತು ಪುಣ್ಯಕ್ಕೇನ ನಾವು ಮೊನ್ನೆ ನಿಮಗೆ ಆಗಲಿಲ್ಲ ನಮ್ಮ ಪ್ರೋಗ್ರಾಮಿಗೆ, ನಿಮ್ಮ ಮನೆಗೆ ಬರಬೇಕಂತೇಳಿ ಎಲ್ಲ ನಾವು ನಿಶ್ಚಯ ಮಾಡಿ, ಆದರೆ ನಮಗೇನೋ ನಮ್ಮ ಭಾಗ್ಯ ಇವತ್ತು ನೀವು ಬರುವಂಥ ವ್ಯವಸ್ಥೆ ಇತ್ತು. ಹಾಗಿರುವಾಗ ನಮಗೆ ಅಲ್ಲಿ ಊರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ನೀವು ತುರ್ತಲ್ಲಿ ಇರ್ತೀರಿ. ಹಾಗಂತೇಳಿ ನಾನು ಇವರ ಜೊತೆನೂ ಇದ್ದೇನೆ, ಪ್ಲಸ್ ಈ ಒಂದು ಸಂಸ್ಥೆಯ ಡೈರೆಕ್ಟರ್ ಆಗಿರುವಾಗ ಹುಡುಗರು ಕೇಳಿದ್ರೆ ಎಲ್ಲಿ ಪ್ರವೀಣ್ ಹೇಗೆ ಮಾಡೋದು, ನಮ್ಮದೇ ಆಫೀಸ್ ಉಂಟು, ಬರುವ ನೀವೆಲ್ಲ ಇಲ್ಲಿ ಬಂದು ನೀವು ಸೇರಿ ಒಂದು ಅರ್ಥಪೂರ್ಣವಾಗಿ ಮಾಡುವ ಅಂತೇಳಿ ಅವರನ್ನು ಇವತ್ತೆಲ್ಲ ಬರ್ಲಿಕ್ಕೆ ಹೇಳಿದ್ದೇವೆ ಸರ್. ಇದು ನಾವೇನಂತ ಹೇಳಿದ್ರೆ, ನಿಮ್ಮದು ಡೈಲಿ ರೀಲ್ಸು ಅದು ಇದೆಲ್ಲ ನೋಡಿ ನಾವು ಎಂತ ಇದ್ರು ಕೂಡ ಪ್ರಥಮ ನಿಮ್ಮದ್ದು ಮತ್ತೆ ರವಿ ಕಟ್ಟೆಪಾಡಿ ಇಬ್ಬರದ್ದು ಕೂಡ ನಾವು ಒಂದು ನಮ್ಮವರು ಮಾತ್ರ ಅಲ್ಲ, ನಮ್ಮ ಮನೆಯವರು, ನಮ್ಮ ಮಿಸ್ಸಸ್ ಆಗಲಿ ಯಾರಾಗಲಿ, ಅದೊಂದು ಖುಷಿಯೇ ಬೇರೆ. ನಾವು ಯಾವತ್ತ ಈ ಒಳ್ಳೆ ಕೆಲಸವನ್ನು 10 ಜನರಲ್ಲಿ ಬೊಬ್ಬೆ ಹಾಕಿ ಹೇಳುವಂಥ ಮನುಷ್ಯರು ನಾವು. ತಪ್ಪಿದ್ರೆ ಅದನ್ನು ಗುಟ್ಟಲ್ಲಿ ಹೇಳುವಂಥ ನಮ್ಮ ಈ ಹುಡುಗರು. ಹಾಗಾಗಿ ಇವತ್ತು ನೀವು ಬಂದಿದ್ದೀರಿ ಸರ್, ನಮ್ಮ ಸನ್ಮಾನವನ್ನು ನೀವು ಸ್ವೀಕಾರ ಮಾಡಬೇಕು, ನಮಗೆ ಒಂದು ಖುಷಿ ಆಗಬೇಕು, ನಿಮ್ಮ ಒಟ್ಟಿಗೆ ಇದ್ದದಕ್ಕೆ ಖುಷಿ ಆಗಬೇಕು ಅಂತ ಹೇಳುತ್ತಾ ಮುಂದಿನ ಕಾರ್ಯಕ್ರಮ ವಸಂತ. ಒಟ್ಟು ಕಾರ್ಯಕ್ರಮದ ವ್ಯವಸ್ಥೆಯ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಶ್ರೀ ಪ್ರವೀಣ್ ಕುಂಟ್ಯಾನ ಅವರು. ಸೇರಿದಂತಹ ಬಂಧುಗಳೇ, ಈಗಾಗಲೇ ಅವರು ಹೇಳಿದ ಹಾಗೆ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ನ್ಯೂಸ್ ಪುತ್ತೂರು ಈ ಸಂಸ್ಥೆಯಲ್ಲಿ ನಡೀತಾ ಇದೆ. ಅದರ ಒನ್ ಆಫ್ ದಿ ಡೈರೆಕ್ಟರ್. ಇದರಲ್ಲಿ 14 ಜನ ಸದಸ್ಯರಿದ್ದಾರೆ.
ನಾವು ಕೂಡ ನಾಗೇಶನ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು, ನಾವು ಕೂಡ ಪ್ರತಿ ತಿಂಗಳು ನಮ್ಮ ಮಾಸಿಕ ಸಭೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಕರೆದು ಸನ್ಮಾನಿಸುವಂತಹ ಒಂದು ರೂಢಿಯನ್ನು ಇಟ್ಟುಕೊಂಡಿದ್ದೇವೆ. ಸುಮಾರು 1 ವರ್ಷದಿಂದ ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಆ ಕಾರ್ಯಕ್ರಮ ದೊಡ್ಡ ವ್ಯತ್ಯಾಸ ಇದೆ. ಅದರಲ್ಲಿ ರಾಜಕಾರಣಿಗಳನ್ನು ನಾವು ಸನ್ಮಾನ ಮಾಡಿದ್ದೇವೆ. ಬಿಸ್ನೆಸ್ ವ್ಯವಹಾರದಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಪುತ್ತೂರಲ್ಲಿಯೂ ಜಿಲ್ಲೆಯಲ್ಲಿ ಗುರುತಿಸಿಕೊಂಡವರನ್ನು ಸನ್ಮಾನ ಮಾಡಿದ್ದೇವೆ. ಕ್ರೀಡೆಯಲ್ಲಿ ಸನ್ಮಾನ, ಯೋಗ ಅಥವಾ ಬೇರೆ ಕ್ರೀಡೆಯಲ್ಲಿ ಗುರುತಿಸಿದವರನ್ನು ರಾಷ್ಟ್ರಮಟ್ಟದಲ್ಲಿದ್ದವರು ಸನ್ಮಾನ ಮಾಡಿದ್ದೇವೆ. ಅದರೊಂದಿಗೆ ನಮ್ಮ ಡಾಕ್ಟರ್ ಒಂದು ದೇವಸ್ಥಾನದಲ್ಲಿ ಪ್ರತಿ ಸಂಕ್ರಮಣದ ದಿವಸ ಒಬ್ಬೊಬ್ಬರು ವೈದ್ಯರನ್ನು ಕರೆದು, ಅದು ಕಣ್ಣಿದಾಗಿರ್ಬೋದು, ಹಾರ್ಟಿದಾಗಿರ್ಬೋದು, ಅವರನ್ನು ಚಿಕಿತ್ಸೆ ನೀಡಿ ಆ ಒಂದು ಸಹಕಾರ ನೀಡಿದವರನ್ನು ಇಲ್ಲಿ ಕರೆದು ಅವರನ್ನು ಸನ್ಮಾನ ಮಾಡಿದ್ದೇವೆ. ಆದರೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಅಲ್ಲಿ ಮಾಡಿದ್ದು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ತಗೊಂಡವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು. ಆದರೆ ಈಗಾಗಲೇ ಪ್ರವೀಣನ್ನ ಹೇಳಿದ ಹಾಗೆ ಕಷ್ಟಜೀವಿಗಳು ಕಷ್ಟಜೀವಿಯನ್ನು, ದುಡಿಯುವವರು ಒಬ್ಬ ದುಡಿಯುವ ವ್ಯಕ್ತಿಯನ್ನು, ನೋವುಂಡವರು ನೋವುಂಡ ವ್ಯಕ್ತಿಯನ್ನು ಸನ್ಮಾನ ಮಾಡುವಂತಹ ಗುರುತಿಸುವಂತಹ ಕಾರ್ಯಕ್ರಮ ಅದು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಪ್ರವೀಣನ್ನ ಹೇಳಿದಾಗೆ ಇಲ್ಲಿದ್ದವರು ಯಾರು ಕೂಡ ರಾಜಕಾರಣಿಗಳು ಅಲ್ಲ, ಬಿಸ್ನೆಸ್ ಪೀಪಲು ಅಲ್ಲ, ಎಲ್ಲರೂ ಕೂಡ ಸಣ್ಣ ಸಣ್ಣ ಕೆಲಸವನ್ನು ಮಾಡುವವರು. ದಿನದಲ್ಲಿ 100 ರೂಪಾಯಿ ದುಡಿದ್ರೆ 10 ರೂಪಾಯಿನ ದೈಪಿಲ ಕ್ರೀಡಾ ಸೇವಾ ಸಂಘದ ಮುಖಾಂತರ ಯಾರ್ದಾದ್ರೂ ಇನ್ನೊಂದು ಮಾರ್ಗದರ್ಶಕ ಆಗುವಂತಹ ವ್ಯಕ್ತಿಗೆ, ಕಷ್ಟದಲ್ಲಿರುವಂತಹ ವ್ಯಕ್ತಿಗೆ ಅಥವಾ ಕಷ್ಟದಲ್ಲಿರುವಂತಹ ವ್ಯಕ್ತಿಯನ್ನ ಒಳ್ಳೆಯ ರೀತಿಯಲ್ಲಿ ನಡೆಸುವಂತಹ ಆ ವ್ಯಕ್ತಿಯನ್ನ ಗುರುತಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈಶ್ವರ ಮಲ್ಪೆಯವರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಹೇಳಬೇಕಾದಿಲ್ಲ. ಎಲ್ಲರಿಗೂ ಕೂಡ ಯೂಟ್ಯೂಬಲ್ಲಿ ನೋಡ್ತೀರಿ. ನಾನು ಆಗ ಬೆಳಿಗ್ಗೆ ಹೆಚ್ಚಾಗಿ ನೋಡ್ತಾ ಇರ್ತೇನೆ. ಪ್ರವೀಣನ್ನ ಹೇಳಿದರು, ಅವ್ರು ಬರ್ತಾ ಇದ್ದಾರೆ. ಆಗ ಮತ್ತೆ ಕ್ಯೂರಿಯಾಸಿಟಿ ಬಂತು, ಮತ್ತೆ ಯೂಟ್ಯೂಬ್ ಓಪನ್ ಮಾಡಿದೆ. ಸಮಾಜಕ್ಕೆ ಅವರು ಬೆಳಕನ್ನು ನೀಡ್ತಾ ಇದ್ದಾರೆ. 600ಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ಇನ್ನೊಬ್ಬ ವ್ಯಕ್ತಿಯನ್ನು ರಕ್ಷಣೆ ಮಾಡಿರುವಂಥ ಇರ್ಬೋದು, ಅಥವಾ ಏನಾದರೂ ಸಮಸ್ಯೆ ಆದ ವ್ಯಕ್ತಿಯನ್ನು ಆ ಕುಟುಂಬಕ್ಕೆ ಅದನ್ನು ತಲುಪಿಸುವಂತಹ ವ್ಯವಸ್ಥೆಯನ್ನಾಗಿ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇರುವರು. ನಿಮ್ಗೆ ಗೊತ್ತಿದೆ, ಹೆಚ್ಚಿನವರು ಹಿರಿಯರು ಹೇಳ್ತಾರೆ, ದೇವರು ಗರ್ಭಗುಡಿಯ ಒಳಗೆಯೂ ಇಲ್ಲ, ದೇವಸ್ಥಾನದಲ್ಲಿಯೂ ಇಲ್ಲ, ಇನ್ನೊಬ್ಬನ ಕಷ್ಟಕ್ಕೆ ಸ್ಪಂದಿಸುವಂತಹ ವ್ಯಕ್ತಿಯ ಮನಸ್ಸಿನೊಳಗೆ ದೇವರಿದ್ದಾನೆ. ನಮ್ಗೆ ಗೊತ್ತಿದೆ, ನಾವು ದೇವರು ಅಂತ ಯಾರನ್ನು ನಂಬ್ತೇವೆ, ನಮಗೂ ಯಾವುದಾದ್ರೂ ಒಂದು ರಕ್ಷಣೆ ಕೊಡುವಂತಹ ಶಕ್ತಿ ಇದೆ ಅನ್ನೋ ರೀತಿಯಲ್ಲಿ ದೇವರನ್ನು ನಂಬ್ತೇವೆ. ಕಷ್ಟದಲ್ಲಿರುವಂತಹ ವ್ಯಕ್ತಿಗೆ ರಕ್ಷಣೆ ನೀಡಿದವರು ಈಶ್ವರ ಮಲ್ಪೆಯವರು. ಒಬ್ಬ ಮುಳುಗ್ತಾ ಇರುವಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಅವನ ಕುಟುಂಬಕ್ಕೆ ಆಸರೆಯಾಗುವಂತೆ ಮಾಡಿದವರು ಈಶ್ವರ ಮಲ್ಪೆಯವರು. ಅಕಸ್ಮಾತ್ತಾಗಿ ಏನಾದರೂ ಆಕಸ್ಮಿಕೀಡಾಗಿ ಸತ್ತವರನ್ನ ಆ ಒಂದು ಹೆಣವನ್ನು ಮತ್ತೆ ರಕ್ಷಣೆ ಮಾಡಿ ಆ ಒಂದು ಕುಟುಂಬಕ್ಕೆ ಒಪ್ಪಿಸುವಂತಹ ವ್ಯವಸ್ಥೆಯನ್ನು ಮಾಡಿದವರು ಈಶ್ವರ ಮಲ್ಪೆಯವರು. ನನ್ಗೆ ಗೊತ್ತಿದೆ, ನನ್ನ ಕೌಟುಂಬಿಕ ಜೀವನದಲ್ಲೂ ನನಗೆ ಕಷ್ಟಗಳಿದೆ. ಈಶ್ವರ ಮಲ್ಪೆಯವರ ಕೌಟುಂಬಿಕ ಜೀವನದಲ್ಲಿ ಕೂಡ ಕಷ್ಟಗಳಿವೆ, ನೋವು ಇದೆ. ಆ ನೋವನ್ನೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಸಮಾಜಕ್ಕೆ ನೋವನ್ನು ಮರೆಮಾಚುವಂತಹ ಮಾರ್ಗದರ್ಶನ ಮಾಡ್ತಾ ಇರುವವರು ಈಶ್ವರ ಮಲ್ಪೆಯವರು. ಆ ದೃಷ್ಟಿಯಿಂದ ಇಂತಹ ನಮ್ಮ ಸ್ನೇಹಿತರು ಕಷ್ಟಜೀವಿಗಳು ನಿಮ್ಮನ್ನು ಇಲ್ಲಿ ಗುರುತಿಸ್ತಾ ಇದ್ದಾರೆ ಸರ್. ಅದು ಉಳಿದೆಲ್ಲ ನಮ್ಮ ಸನ್ಮಾನಕ್ಕಿಂತ ಮಹತ್ವದ್ದು ಅನ್ನೋದು ನನ್ನ ಭಾವನೆ, ಸರಿಯಲ್ಲ? ಉಳಿದೆಲ್ಲ ನಮ್ಮ ಸನ್ಮಾನಕ್ಕೆ ಮಹತ್ವದ್ದು. ಅದರಿಂದ ಈ ಒಂದು ನಮ್ಮ ಪ್ರೀತಿಯ ಸನ್ಮಾನವನ್ನು ನೀವು ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ, ನಮ್ಮ ದೈಪಿಲ ಕ್ರೀಡಾ ಸೇವಾ ಸಂಘದ ಎಲ್ಲ ಬಂಧುಗಳು ಬರಬೇಕು, ನಮ್ಮ ಈ ಮಹಾನ್ ವಿಶೇಷ ವ್ಯಕ್ತಿಯನ್ನು ಗುರುತಿಸಬೇಕು, ಸನ್ಮಾನಿಸಬೇಕು. ಅವರು ಇನ್ನಷ್ಟು ಸಮಾಜಕ್ಕೆ ಮಾರ್ಗದರ್ಶನ ಆಗುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ನೀಡಬೇಕು ಅನ್ನೋ ಮಾತಿನೊಂದಿಗೆ ಸನ್ಮಾನಕ್ಕಾಗಿ ಅಧ್ಯಕ್ಷರು.
ನೋಡೋದಿಲ್ಲ ಅಂತ ನೋಡೋದಿಲ್ಲ, ಅವನು ಅದನ್ನು ನೋಡುವಂಥ ಪರಿಸ್ಥಿತಿ ಇರೋದಿಲ್ಲ. ಅವನಿಗೆ ಒಂದೇ ಇರ್ತದೆ, ನಾನು ಬದುಕಬೇಕು. ನಿಮ್ಮಲ್ಲಿ ಒಂದೇ ಉದ್ದೇಶ ಇರ್ತದೆ, ಅವರನ್ನು ಬದುಕಿಸಬೇಕು. ಈ ಬದುಕುವುದು ಮತ್ತು ಬದುಕಿಸುವುದು ಒಂದು ಜೀವನದ ಒಂದು ಭಾಗ. ಆ ಭಾಗದಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಬದುಕಿಸುವವರು. ಆ ನೆಲೆಯಲ್ಲಿ ನೀವಿದ್ದೀರಿ. ಇವತ್ತು ನಮ್ಮ ಸ್ನೇಹಿತರೆಲ್ಲರನ್ನ ಒಟ್ಟು ಸೇರಿಸಿ ನಿಮ್ಮನ್ನು ಆ ಕಾರಣಕ್ಕಾಗಿ ಗುರುತಿಸಬೇಕು, ಇದು ನಮ್ಮ ಹುಡುಗರಿಗೆ ಪ್ರೇರಣೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಸನ್ಮಾನವನ್ನು ಮಾಡಿದ್ದೇವೆ. ಆ ಸನ್ಮಾನವನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೀರಿ. ಸನ್ಮಾನವನ್ನು ಸ್ವೀಕರಿಸಿದ ನೀವು ನಮ್ಮ ಈ ಒಂದು ಶ್ರೀ ಕ್ಷೇತ್ರ ದೈಪ್ಲ ಕ್ರೀಡಾ ಸೇವಾ ಸಂಘದ ಸ್ನೇಹಿತರಿಗೆ ಒಂದಷ್ಟು ನಿಮ್ಮ ಮಾತುಗಳ ಮೂಲಕ, ನಿಮ್ಮ ಮಾತು ಕಡಿಮೆ ಅನ್ನೋ ನಮ್ಗೆ ಗೊತ್ತಿದೆ, ಯಾಕಂದರೆ ನಿಮ್ಮ ಕೆಲಸವೇ ಜಾಸ್ತಿ, ನಿಮ್ಮ ಕೆಲಸವೇ ಮಾತಾಡ್ತದೆ. ಆದರೆ ಇಲ್ಲಿ ನಮ್ಮ ಸ್ನೇಹಿತರಿಗೆ ನಿಮ್ಮ ಮಾತುಗಳ ಮೂಲಕ ಮಾರ್ಗದರ್ಶನ ನೀಡಬೇಕು ಅನ್ನೋ ಮಾತಿನೊಂದಿಗೆ ಶ್ರೀಯುತರ ಮಾತುಗಳಿಗಾಗಿ ಇದೀಗ ವೇದಿಕೆ. ನಮಸ್ತೆ. ಶ್ರೀ ಕ್ಷೇತ್ರ ದೈಪಿಲ ಇಲ್ಲಿನ ಎಲ್ಲ ಆಯೋಜಕರಿಗೂ ಹಾಗೂ ನಿರ್ದೇಶಕರಿಗೂ ಹಾಗೂ ಅಧ್ಯಕ್ಷರಿಗೂ ಹಾಗೂ ವಸಂತಣ್ಣ, ನಾಗೇಶ್ ಅಣ್ಣ ಹಾಗೂ ಪದಾಧಿಕಾರಿಗಳು ಎಲ್ಲರಿಗೂ ಸಹ ನಾನು ಎಲ್ಲರಿಗೂ ಕೈ ಮುಗಿದು ವಂದಿಸ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ತುಂಬ ಜನ ಒಂದು ಒಗ್ಗಟ್ಟಿದ್ರೆ ಮಾತ್ರ ಒಂದು ಕಾರ್ಯಾಚರಣೆ ಮಾಡ್ಬೋದು. ಇದರಲ್ಲಿ ನೋಡಿ, ಕೃಷಿ ಮಾಡುವವರಿದ್ದಾರೆ, ಎಲ್ಲ ಕೆಲಸ ಮಾಡುವವರು ಸಹ ಇದ್ದಾರೆ. ಆದರೆ ದಿನಕೂಲಿ, ಯಾಕಂದರೆ ನಮ್ಮಲ್ಲೂ ಹಾಗೆ ದಿನಕೂಲಿ ಮಾಡುವವರು ಸಹ ಒಂದು ಒಳ್ಳೆ ಇಂಥ ಒಂದು ಸಮಾಜ ಸೇವೆಗೆ ಬಂದಿರ್ತಾರೆ. ಆದರೆ ನಿಮ್ಮಲ್ಲೆಲ್ಲ ಎಲೆಮರೆ ಕಾಯಿ, ಯಾಕಂದ್ರೆ ನೀವೆಲ್ಲ ಸಮಾಜ ಸೇವಕರೇ. ಯಾವಾಗ ಒಂದು ನೀವು ನಮ್ಮಂಥ ಒಂದು ಎಲೆಮರೆ ಕಾಯಿಯನ್ನು ಗುರುತಿಸಿ ನಾವು ಮುಂದೆ ಬರ್ತಾ ಇದ್ದೇವೆ. ಅದೇ ರೀತಿ ಇಂಥ ಒಂದು ಎಲೆಮರೆ ಕಾಯಿ ನಮ್ಮನ್ನು ಇವತ್ತು ಕರೆದು ಇಲ್ಲಿ ಸನ್ಮಾನಿಸಿ ನಮಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಇದೇ ದಾರಿಯಲ್ಲಿ ಹೋಗುವಾಗ ನಿಮಗೆ ಖಾಲಿ ಒಂದು ವಿಷಯ ಮುಟ್ಟಿಸಿದಾಗಲೇ ಗೊತ್ತಾಯ್ತು ಈಶ್ವರ್ ಮಲ್ಪೆ ಈ ಕಡೆ ಬರ್ತಾರೆ. ಆವಾಗ ನಿಮ್ಮ ಹೃದಯದಲ್ಲಿ ಎಷ್ಟು ಒಂದು ಈಶ್ವರ್ ಮಲ್ಪೆ ಒಂದು ಟೀಮ್ನ ಬಗ್ಗೆ ಒಂದು ಆಶಾಭಾವನೆ ಉಂಟು ಅಂತ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಒಬ್ಬರು ಮನಸ್ಸಲ್ಲಿ ಬರಬೇಕಾದ್ರೆ ಆ ಕೆಲಸ, ನಾವು ಸಹ ಹಾಗೆ ಕೆಲಸ ಮಾಡುವಾಗ ಸಹ ಒಂದು ನಮಗೆ ಜಾತಿ ಮತ ಭೇದ ಇಲ್ಲದೆ ಕೆಲಸ ಮಾಡ್ತೇವೆ. ನೀವು ಸಹ ಹಾಗೆ ಕೆಲಸ ಮಾಡುವಾಗ ಜಾತಿ ಮತ ಭೇದ ನಿಮ್ಮ ಎಲ್ಲ ಪದಾಧಿಕಾರಿಗಳು, ಇಲ್ಲಿರುವ ಸ್ನೇಹಿತರು ಎಲ್ಲ ಸೇರಿ ಮಾಡ್ತಾ ಇದ್ರಿ. ಅದೇ ನಮಗೆ ಪ್ರೇರಣೆ ಅಂದರೆ ಏನಂದ್ರೆ, ಇವತ್ತು ನೋಡಿ, ಒಂದು ದೇವರ ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಲ್ಲ. ಅದೇ ರೀತಿ ನಾವು ಇವತ್ತು ಬರ್ತಾ ಇದ್ದೇವೆ, ಆದ್ರೂ ಸಹ ನಿಮ್ಗೆ ತಿಳಿಸ್ಲಿಲ್ಲ, ಆದ್ರೂ ಸಹ ಗೊತ್ತಾಗಿ ನಮ್ಮನ್ನು ನಿಲ್ಲಿಸಿದ್ರಲ್ಲ, ಅದಕ್ಕಿಂತ ದೊಡ್ಡ ಯಾವುದೂ ಇಲ್ಲ. ತುಂಬಾ ಖುಷಿ ಆಯ್ತು. ನಮ್ಮ ತಂಡದಿಂದ ನಮ್ಮ ತಂಡದಲ್ಲಿ ಸಹ ಸುಮಾರು 10 ಜನ ಹುಡುಗರಿದ್ದಾರೆ. ಅದರಲ್ಲಿ ಸಹ ನಮ್ಮ ಜಾತಿ ಮತ ಭೇದ ಇಲ್ಲದೆ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದ್ದಾಗೆ ಮೊನ್ನೆ ನಮ್ಮ ಶಿರೂರು ಗುಡ್ಡ ಕುಸಿತಲ್ಲೂ ಗೊತ್ತಿದೆ, ತುಂಬಾ ಕೆಲಸ ಮಾಡಿದೆ. ಆದ್ರೂ ಸಹ ನಾವು ಯಾವುದಕ್ಕೂ ನಾವು ನಮ್ಮ ಒಂದು ಅಲ್ಲಿ 3 ಜಾತಿ ಯಾವ ಜಾತಿಯನ್ನು ನೋಡೋದಿಲ್ಲ. ಹೋದಾಗ ನಾವು ಅಲ್ಲಿ ಹೆಣತ್ಲಿಕ್ಕೆ ಅಂತ ಅಲ್ಲ, ಜೀವಂತ ಇದ್ರೆ ಸಹ ನಾವು ಹೋಗಿ ಅಲ್ಲಿ ಜಾತಿ ಮತ ನೋಡೋದಿಲ್ಲ. ಮೊದಲಾಗಿ ಹೋಗಿ ಅವ್ರನ್ನೊಂದು ಬದುಕಿಸ್ಬೇಕು. ಬದುಕಿಸ್ಲೇ ಆಗಿಲ್ಲ ಅಂತ ಹೇಳಿದ್ರೆ ಕೊನೆ ಕ್ಷಣ ಅವರೊಂದು ಮೃತದೇಹ ತೆಗಿಬೇಕು. ತೆಗೆದಿದ್ರೆ ಎಷ್ಟು ಕಷ್ಟ ಆಗ್ತದೆ. ಮನೆಯಲ್ಲಿ ಹೆಂಡತಿ ಮಕ್ಕಳು ತಾಯಿ ಚಿಕ್ಕ ಚಿಕ್ಕ ಕಂದಮ್ಮೆಲ್ಲ ಅಳ್ತಾ ಇರ್ತಾರೆ. ಕೆಲವು ಈಗ ನೋಡಿದ್ರೆ ನಿಮ್ಗೆ ಗೊತ್ತಿದೆ, ಸ್ಥಳೀಯರಾಗಿ ಹುಡುಕ್ತಾರೆ, ಹೋಗಿ ಸಿಕ್ಕಿಲ್ಲ, ಫೈರ್ ಬ್ರಿಗೇಡ್ ಬರ್ತದೆ, STR ಬರ್ತದೆ, NDRF ಬರ್ತದೆ, ನೇವಿಸ ಬರ್ತದೆ, ಸಿಕ್ಕಿಲ್ಲ ಅಂತ ಹೇಳಿ ಕೊನೆಯದಾಗಿ ನನಗೇನೋ ಗೊತ್ತಿಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಒಂದಿದೆ. ಯಾರಿಗಾದ್ರಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಆಶೀರ್ವಾದ ಇದ್ದರೆ ಹೋದ ಕೆಲಸ ಸಕ್ಸಸ್ ಆಗ್ತದೆ. ಅದೇ ರೀತಿ ನಾವು ಹೋದಾಗ, ನಾನೀಗ ನೀರಾಟಿಗೆ ಹೋದಾಗ ನಾನು ಮೊದಲು ನೆನೆಸ್ಕೊಳ್ಳೋದು ಫಸ್ಟ್ ಭೂಮಿ ತಾಯಿ ಗಂಗೆ ಮಾತೆ ನೆನೆಸ್ಕೊಳ್ತೇನೆ. ಆಮೇಲೆ ಅಲ್ಲಿರುವ ಗ್ರಾಮ ದೇವರನ್ನು, ಆಮೇಲೆ ಎಲ್ಲ ನಿಮ್ಮೆಲ್ಲ ನಮ್ಮ ಯಾರೆಲ್ಲ ನನಗೆಲ್ಲ ಒಂದು ಆಶೀರ್ವಾದ, ನಮ್ಮ ಪ್ರತಿಯೊಬ್ಬರ ಪ್ರಜೆ ಜನಗಳು ಅವ್ರು ನೆನೆಸ್ಕೊಂಡು ನಿಮ್ಮೆಲ್ಲ ಆಶೀರ್ವಾದ ಇರಲಿ, ನಾನು ನೀರು ಆಳಕ್ಕೆ ಹೋಗ್ತೇನೆ ಅಂತೇಳಿ ನಮ್ಮ ಟೀಮಿನವ್ರ ಕೈಗೆ ಹಗ್ಗ ಕೊಟ್ಟು ಹೋಗ್ತೇನೆ. ಹಗ್ಗ ಕೊಟ್ಟು ಹೋಗುವಾಗ ಏನಾದರೂ ನೀರು ಆಳದಲ್ಲಿ ನಾನು ಸಿಗ್ನಲ್ ಇದೆ 1 2 3 ಅಂತ ಹೇಳ್ತೇನೆ. ಏನಾದರೂ ಹೇಳೋದೊಂದು ಹೆಚ್ಚು ಕಮ್ಮಿ ನೀರಲ್ಲಿ ಗೊತ್ತಾಗದಿದ್ದರೆ ಮೇಲೆ ಬರಲಿಕ್ಕೆ ಆಗಲ್ಲ. ಕೆಳಭಾಗದ ಮೊನ್ನೆ ಸಹ ಹಾಗೆ ಆ ಗಂಗಾವಳಿಯಲ್ಲಿ ಸುಮಾರು ಒಂದು 40 ಅಡಿ ಆಳದಲ್ಲಿ ಹೋಗುವಾಗ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋದೆ, ರೋಪ್ ಕಟ್ಟಾಯಿತು. ಆವಾಗ ನನಗೆ ಕಣ್ಣಿಗೆ ಬಂದ ಪ್ರಥಮವಾಗಿ ನನ್ನ ಮನೆಯವರು ಬರೋದಕ್ಕೆ ಮುಂಚೆ ನಾನು ಇಷ್ಟು ನಮ್ಮ ದೇಶದಲ್ಲಿರುವ ಭಾರತ ದೇಶದಲ್ಲಿರುವ ಎಲ್ಲರನ್ನ ನಾನು ಬಿಟ್ಟು ಹೋಗ್ತಿದ್ರೆ ಒಂದ್ಸಲ ಕಣ್ಣು ಮುಂದೆ ಬಂತು. ಆಮೇಲೆ ಮನೆಯವರೆಲ್ಲ ಬಂತು. ಯಾಕೆಂದರೆ ನಾನೊಂದು ದೇವಸ್ಥಾನಕ್ಕೆ ಹೋದರೆ ಸಹ ಮೊದಲಾಗಿ ಹೇಳೋದು ನಮ್ಮ ಮನೆಗಂತ ಕೇಳೋದು, ಪ್ರಪ್ರಥಮವಾಗಿ ನಮ್ಮ ಇಡೀ ಸಮಾಜ ಅವರಿಗೆ ಒಳ್ಳೇದು ಮಾಡಲಿ, ದೇವ್ರ ಹತ್ರ ಅವರಿಗೆ ಒಳ್ಳೇದಾದರೆ ನಾವು ಒಳ್ಳೇದಾಗಿ. ಅದೇ ರೀತಿ ದೇವಸ್ಥಾನಕ್ಕೆ ಹೋದರೆ ಸಹ ನಾವು ಹೋದರೆ ಒಂದು ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಟ್ಟಾಗ ನಾವು ಹೇಗೆ ಮನೆಗೆ ತಂದು 5 ಮನೆಗಳೇ ಹಂಚ್ತೇವೆ, ಯಾಕೆಂದರೆ ಅವರಿಗೆ ಸಹ ಒಳ್ಳೇದಾಗಬೇಕು. ಆವಾಗ ನಮಗೆ ಆ ಪುಣ್ಯ ಫಲ ಸಿಗ್ತದೆ. ಅದೇ ರೀತಿ ಇದೇ ರೀತಿ ನಿಮ್ಮ ಒಂದು ಸಂಸ್ಥೆ
ಇದರ ಪದಾಧಿಕಾರಿ ಆಗಲಿ, ಇದರ ನಿರ್ದೇಶಕರಾಗಲಿ, ನಿಮಗೆಲ್ಲರಿಗೂ ನಾನು ಕೈ ಮುಗಿತಿದ್ದೀನಿ. ಯಾಕೆಂದರೆ ನೀವು ತುಂಬ ಜನ ಇಂಥ ಒಂದು ಕಷ್ಟದಲ್ಲಿದ್ದವ್ರನ್ನೆಲ್ಲ ಮೇಲೆ ತಂದು ಮಾಡಿದ್ದೀರಿ. ಆ ಶಕ್ತಿ ಭಗವಂತ ನಿಮಗೆ ಕೊಡಲಿ, ಇನ್ನಷ್ಟು ಜನಗಳ ಸೇವೆ ಮಾಡೋ ಶಕ್ತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಯಾಕೆಂದರೆ ನೀವು ಮಾಡೋ ಕೆಲಸಕ್ಕೆ ಎಷ್ಟು ನೀವು ಈಗಾಗಲೇ ಹೇಳಿದ್ದೀರಿ, ಎಲ್ಲೆಲ್ಲೂ ಇದ್ದವ್ರ ಎಲೆ ಮರೆ ಕೈಯನ್ನು ಅಂತ ಒಂದು ಶಕ್ತಿ ನಿಮ್ಮೊಟ್ಟಿಗೆ ನಾನು ಇನ್ನೂ ಸಹ ನಿಮ್ಮ ಜೊತೆ ಸಹಭಾಗಿ ಆಗುತ್ತೆ. ನಮ್ಮ ಟೀಮ್ನವರು ನಾನಾಗಲಿ, ನಮ್ಮ ಟೀಮ್ನವರಾಗಲಿ, ನಿಮ್ಮ ಜೊತೆಗೆ ಏನೋ ಕಷ್ಟ ಈ ಥರ ಏನಾದರೂ ನೀರಿಗೆ ಅವಘಡ ಆದರೂ ಸಹ, ಇಂಥ ಒಂದು ಸನ್ನಿವೇಶ ಮಗು ಏನಾದರೂ ಬೇರೆ ವಿಷಯದಲ್ಲಿ ಬರಬೇಕಂದ್ರೆ ನಮ್ಮ ಟೀಮ್ ನಿಮ್ಮ ಜೊತೆಗೆ ಖಂಡಿತವಾಗಿ ಕೈ ಜೋಡಿಸ್ತದೆ. ಇವತ್ತು ನನಗೆ ಸನ್ಮಾನಿಸಿ ನಮ್ಮ ಇಲ್ಲಿ ಒಂದು ಸನ್ಮಾನಿಸಲಿಕ್ಕೆ ನಿಮ್ಮೆಲ್ಲರಿಗೂ ನಾವು ವಂದಿಸ್ತಾ ಮಾತನಾಡಲು ಅವಕಾಶ ಕೊಟ್ಟು ನಿಮಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತು. ವಂದನೆಗಳು ಈಶ್ವರಮೂರ್ತಿಯವರಿಗೆ. ಬಹುಶಃ ಅವರ ಕೆಲಸ, ಅವರ ಮಾತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಅನ್ನೋ ಮಾತನ್ನು ಹೇಳ್ತಾ, ಇನ್ನಷ್ಟು ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ದೇವರು ಅನುಗ್ರಹವನ್ನು ನೀಡಲಿ, ಆಯುರಾರೋಗ್ಯವನ್ನು ನೀಡಲಿ. ಮಾಡಿದ್ದಾಗ ಮಾತ್ರ ಸಮಾಜ ಒಳ್ಳೆಯ ರೀತಿಯಲ್ಲಿ ನಡೀತದೆ. ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಒಂದು ಪ್ರೀತಿಯ ಸನ್ಮಾನ ಕಿರುಕಾಣಿಕೆಯನ್ನು ಸ್ವೀಕರಿಸಿದ್ದೀರಿ. ಆ ಮೂಲಕ ಈ ಸಂಸ್ಥೆಯ ದೈಪಿಲ ಸೇವಾ ಸಂಘದ ಒಂದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ನೀವು ನೀಡಿದ್ದೀರಿ. ನಿಮಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಬಂದು ಸೇರುವಂತಹ ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡಬೇಕು ಅಂತ ಅಧ್ಯಕ್ಷರಾದಂತಹ ರಾಜೇಶ್ ಖಂಡಿಗ ಅವರಲ್ಲಿ ವಿನಂತಿಸಿದ್ದೇನೆ. ಕ್ರೀಡಾ ಸೇವಾ ಸಂಘ ಇದರ ವತಿಯಿಂದ ಶ್ರೀ ಈಶ್ವರ್ ಮಲ್ಪೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವೀಗ ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಶ್ರೀಯುತ ಈಶ್ವರ್ ಮಲ್ಪೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನ್ಯೂಸ್ ಪುತ್ತೂರು ಇದರ ನಿರ್ದೇಶಕರು ಶ್ರೀ ಪ್ರವೀಣ್ ಕುಟ್ಯಾನ, ಇವರು ಕೂಡ ನಮ್ಮ ಜೊತೆ ಇದ್ದಾರೆ, ಇವರಿಗೂ ಧನ್ಯವಾದಗಳು. ಹಾಗೆಯೇ ಈಶ್ವರ್ ಮಲ್ಪೆ ಜೊತೆ ಬಂದಿರುವಂತಹ ಸ್ನೇಹಿತರು, ಇವರು ಕೂಡ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಹಾಗೆ ನಿರೂಪಕರಾದ ಶ್ರೀ ವಸಂತಿ ವೀರಮಂಗಲ, ಹಾಗೆ ನಾಗೇಶ್ ಕೆರೆಂಜಿ, ಇವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಸಂಘದ ಸರ್ವ ಸದಸ್ಯರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆಯೇ ನ್ಯೂಸ್ ಪುತ್ತೂರು ಚಾನಲ್ ಇವರಿಗೂ ನಾನು ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಈಶ್ವರ್ ಮಲ್ಪೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ನಾನು ಪುತ್ತೂರಿಗೆ ಬಂದಿದ್ದೇನೆ. ಪುತ್ತೂರಿಗೆ ಇದೇ ದಾರಿ ಬರುವಾಗ ಇಲ್ಲೊಂದು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು, ಇವರ ನ್ಯೂಸ್ ಪುತ್ತೂರು, ಇದು ಜನಮನದ ಪ್ರತಿಧ್ವನಿ. ಯಾಕೆಂದರೆ ಎಲ್ಲ ಸಹ ಕೆಲವು ಕಡೆ ನಾವು ದಿನದಾಗೆ ನ್ಯೂಸ್ ಬಂದಾಗ ಅದು ಸ್ವಲ್ಪ ಅರ್ಥವಾಗದೇ ಇರ್ತದೆ. ಇದು ಇವ್ರದ ಹೊಸದಾಗಿ, ಯಾಕೆಂದರೆ ಆದದ್ದು ಕೂಲಂಕಷವಾಗಿ ಪರಿಶೀಲಿಸಿ ಅದನ್ನು ನಮ್ಮ ಟಿ ವಿ ಚಾನಲ್ಗೆ ಆಗ್ತಾ ಇದ್ದಾರೆ ಅವರು. ಯಾಕೆಂದರೆ ಆ ನ್ಯೂಸು ಅದು ಕೂಲಂಕಷವಾಗಿ ಹೌದಾ ಅಲ್ಲ ನೋಡಿಕೊಂಡು ಅಂಥ ಒಂದು ನ್ಯೂಸನ್ನು ನ್ಯೂಸ್ ಪುತ್ತೂರು ಅವರು ಆಗ್ತಾ ಇದ್ದಾರೆ. ಅವರಿಗೆ ಈ ನಮ್ಮ ಈಶ್ವರ್ ಮಲ್ಪೆ ಟೀಮ್ನಿಂದ ಹಾಗೂ ನಮ್ಮ ಎಲ್ಲರಿಂದ, ನಮ್ಮ ಜನಗಳಿಗೆ ಎಲ್ಲರಿಂದ ನಾನು ಅವರಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ. ನಮ್ಮ ಇಲ್ಲಿ ಕರ್ನಾಟಕದ ಮೂಲೆ ಮೂಲೆಗೆ ಸಹ ಅವರ ನ್ಯೂಸ್ ಪುತ್ತೂರು ನ್ಯೂಸನ್ನು ಎಲ್ಲ ಜನಗಳು ಸಹ ನೋಡಿ ಅವರ ಒಂದು ನ್ಯೂಸ್ ಬರುವುದನ್ನು ಹೇಗಿದೆ, ಅದರ ಒಂದು ಯಾವುದು ಕಷ್ಟದಲ್ಲಿದ್ದವ್ರನ್ನ ಹೇಗೆ ಅವ್ರ ಮೇಲೆ ತರ್ತಾರೆ ಅಂಥದ್ದೆಲ್ಲ ವಿಷಯ ಈ ನ್ಯೂಸ್ ಪುತ್ತೂರಲ್ಲಿ ಆಗ್ತಾರೆ. ಅದರಿಂದ ಎಲ್ಲರೂ ನೋಡಿ, ಎಲ್ಲರೂ ನೀವು ಕೂತು ನೋಡಬೇಕಂತ ನಿಮ್ಮೆಲ್ಲರೂ ನಾನು ಕೇಳ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.